ಪುಟಾಣಿ ಮಕ್ಕಳಾಗಿದ್ದಾಗ ನಮ್ಮಲ್ಲಿ ಮುಗ್ಧತೆ ಮನೆ ಮಾಡಿರುತ್ತೆ. ಆದರೆ ಬೆಳೀತಾ ಬೆಳೀತಾ ಎಲ್ಲೋ ಆ ಒಂದು ಟೆನ್ಷನಲ್ಲಿ ಆ ಮುಗ್ಧತೆಯನ್ನು ಮರಿತಾ ಹೋಗ್ತೇವೆ. ಕೆಲವೊಂದ್ಸಲ ಚಿಕ್ಕ ಚಿಕ್ಕ ವಿಷಯಗಳು ನಮಗೆ ದೊಡ್ಡ ಟೆನ್ಷನ್ ಆಗಿ ಮಾರ್ಪಟ್ಟಿರುತ್ತೆ. ಆದರೆ ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ವಿಷಯಗಳೇ ತುಂಬ ಸಂತೋಷವನ್ನು ಕೊಡ್ತಾ ಇತ್ತು. ಈ ರೀತಿಯಾಗಿ ಟೆನ್ಷನ್ ಜೊತೆಗೆ ಜೀವನದಲ್ಲಿರುವಂತಹ ಸಂತೋಷವನ್ನು ಮರ್ತಿರೋರಿಗೆ ಒಂದು ರೀತಿಯಲ್ಲಿ ಚಿಲ್ ಮಾಡೋದಕ್ಕೆ ಸುದ್ದಿ ಮತ್ತೆ ಬಂದಿದೆ ದ ಪರ್ಲ್ಸಿಟಿ ಮುದ್ದು ಪುಟಾಣಿ ಕಾರ್ಯಕ್ರಮದ ಮೂಲಕ. ಈ ಕಾರ್ಯಕ್ರಮದ ನಿಯಮ ಇರೋದೇ ಹಾಗೆ, 6 ವರ್ಷದ ಕೆಳಗಿನ ಪುಟಾಣಿ ಮಕ್ಕಳನ್ನ ಮಾತನಾಡಿಸಿ ಅವರಲ್ಲಿರುವಂತಹ ಚೂಟಿ ಆಗಿರುವಂತಹ ಮಗುವನ್ನ ಸೆಲೆಕ್ಟ್ ಮಾಡುವಂಥದ್ದು. ಸೊ ಈ ಕಾರ್ಯಕ್ರಮದಲ್ಲಿ ಹುಡುಕಾಟ ನಡೆಸ್ತಾ ಇದ್ದೇವೆ ಪುಟಾಣಿ ಕ್ಯೂಟ್ ಆಗಿರುವಂತಹ ಮಗುವನ್ನ. ಸೊ ಈ ಕಾರ್ಯಕ್ರಮದ ಹುಡುಕಾಟಕ್ಕೆ ಇವತ್ತು ನಾವು ಬಂದಿರುವಂಥದ್ದು ಪುತ್ತೂರಿನ ಸುಧಾನ ವಸತಿಯುತ ಶಾಲೆಗೆ. ಇಲ್ಲಿರುವಂತಹ ಮುದ್ದಾಗಿರೋ ಮಕ್ಕಳ ಜೊತೆ ಆಟ ಆಡ್ತಾ ಅವರಿಗೆ ಬೇರೆ ಬೇರೆ ಗೇಮ್ಸ್ಗಳನ್ನು ಇಡ್ತಾ ಅವರಲ್ಲಿರುವಂತಹ ಒಬ್ಬ ಚೂಟಿಯಾದ ಮಗುವನ್ನು ನಾವು ಸೆಲೆಕ್ಟ್ ಮಾಡೋದಕ್ಕೆ ಬಂದಿದ್ದೇವೆ. ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೇನೆ ಆ ಮಕ್ಕಳ ಜೊತೆ ಮಾತಾಡೋದಕ್ಕೆ, ಆಟ ಆಡೋದಕ್ಕೆ. ಬನ್ನಿ ನೋಡ್ಕೊಂಡು ಬರೋಣ ಆ ಮಕ್ಕಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಮುದ್ದು ಪುಟಾಣಿ ಕಾರ್ಯಕ್ರಮದ ನೆಕ್ಸ್ಟ್ ಹಂತಕ್ಕೆ ನಾವು ಬಂದಿದ್ದೇವೆ. ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ಮುದ್ದು ಮುದ್ದು ಪುಟಾಣಿಗಳು ನಮ್ಮ ಜೊತೆ ಆಟ ಆಡೋದಕ್ಕೆ ಸಖತ್ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಈ ಮುದ್ದು ಮುದ್ದು ಪುಟಾಣಿಗಳ ಜೊತೆ ಮಾತಾಡೋಣ, ಆಟ ಆಡೋಣ, ಅದೇ ರೀತಿ ಅವ್ರನ್ನ ಡಾನ್ಸ್ ಮಾಡಿಸೋಣ, ಎಂಜಾಯ್ ಮಾಡೋಣ. ಬರೀ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮೊದಲನೇ ಪುಟಾಣಿಯನ್ನ ಮಾತನಾಡಿಸೋಣ. ಹಾಯ್. ಹಾಯ್. ನಿಮ್ಮ ಹೆಸರು? ಲಕ್ಷ್ಯ. ಲಕ್ಷ್ಯ. ಲಕ್ಷ್ಯನ ಫುಲ್ ಹೆಸರು ಎಂತ? ಲಕ್ಷ್ಯ DM. DM ಅಂದ್ರೆ ಎಂತ? D ಅಂದ್ರೆ ದೇವ, M ಅಂದ್ರೆ ಮನು. ಮನು. ದೇವ ಯಾರು, ಮನು ಯಾರು? ಮನು ಅಂದ್ರೆ ನನ್ನ ಅಪ್ಪ, ದೇವ ಅಂದ್ರೆ ಸುಳ್ಯ. ಸುಳ್ಯವಾ? ನೀವು ಸುಳ್ಯದವರಾ? ಹೌದಾ? ಸುಳ್ಯದಲ್ಲಿ ಎಂತೆಲ್ಲ ಉಂಟು? ತೋಟ ಉಂಟಾ? ತೋಟ ಉಂಟಾ? ಹೌದಾ? ನಿಮ್ಮ ತೋಟಕ್ಕೆ ಅಡಿಕೆ ಹಾಕ್ಲಿಕ್ಕೆ ಮತ್ತೆ ಬರ್ತೇನೆ ಇರಿ, ಅವರನ್ನೆಲ್ಲ ಮಾತನಾಡಿಸ್ಕೊಂಡು ಬರ್ತೇನೆ, ಆಯ್ತಾ? ಹಾಯ್. ಹಾಯ್. ನಿಮ್ಮ ಹೆಸರು? ಸನವ್. ಸನವ್. ಸನವ್ ಫುಲ್ ಹೆಸರು ಎಂತ? SCANAV. SCANAV ಯಾ? ಎಷ್ಟು ಲೆಟರ್ ಇದೆ ಅದರಲ್ಲಿ? S SCA NA. ಹೌದಾ? ಸನವ್ ಯಾವ ಕ್ಲಾಸ್? LKG. LKG ಅಲ್ಲಿ ತುಂಬಾ ಜನ ಇದ್ದಾರಾ? ಸನವ್ ಮನೇಲಿ ಯಾರೆಲ್ಲ ಇದ್ದಾರೆ? ಅಮ್ಮ ಮತ್ತೆ ಅಪ್ಪ. ಅಮ್ಮ ಮತ್ತೆ ಅಪ್ಪನಾ? ಬೇರೆ ಯಾರಿಲ್ವಾ? ನೀವು 3 ಜನ ಇರೋದಾ? ಅಪ್ಪ ಇಷ್ಟನಾ, ಅಮ್ಮ ಇಷ್ಟನಾ? ಅಮ್ಮ. ಅಮ್ಮ ಇಷ್ಟನಾ? ಯಾಕೆ? ಅಪ್ಪ ಬೈತಾರೆ ಹೇಗೆ? ಇಲ್ವಾ? ಇಬ್ರು ಫೇವ್ರೇಟಾ? ಇಬ್ರು ಫೇವ್ರೇಟಾ? ಓಕೆ, ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಓಕೆ, ಹಲೋ. ಹಲೋ. ಹಾಯ್. ಹಾಯ್. ನಿಮ್ಮ ಹೆಸರು? ಥ್ಯಾಂಕ್ ಯು. ನಿಮ್ಮ ಹೆಸರು? ಮಾಹು ಮರಿಯಂ ಸಂಗಲ್. ಮಾಹು ಮರಿಯಂ ಸಂಗಲ್. ಸಂಗಲ್ ಅಂದ್ರೆ ಎಂತ? ಮುಸ್ಲಿಂ. ಮುಸ್ಲಿಂ ಅಂತನಾ? ಓಕೆ. ಮನೇಲಿ ಯಾರೆಲ್ಲ ಇದ್ದಾರೆ? ಅಮ್ಮ ಅಪ್ಪ. ಅಮ್ಮ ಅಪ್ಪ ಇಬ್ರೆಯಾ? ಪಿನ ಸ್ಕೂಲ್ ಅಕ್ಕ, ಪಿನ ಅದು ಅಕ್ಕ. ಸ್ಕೂಲ್ ಅಕ್ಕ ಮತ್ತೆ ಇನ್ನೊಬ್ರು ಅಕ್ಕ ಇದ್ದಾರೆ. ಇದು ಸ್ಕೂಲ್ ಅಕ್ಕ ಯಾರು? ಅಜ್ಜಾ ಫಾತಿಮಾ ಅಂಡ್ ಸಾರಾ ಜಯ. ಓಕೆ, ಇವರು ಕೂಡ ಸ್ಕೂಲ್ಗೆ ಹೋಗ್ತಾರಾ? ಯಾವ ಸ್ಕೂಲ್? ಇದೇ ಸ್ಕೂಲಾ? ಹೌದಾ? ನೀವೆಲ್ಲ ಫ್ರೆಂಡ್ಸ್ ಹಾಗಾದ್ರೆ? ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ನಿಮ್ಮ ಇಬ್ರು ಅಕ್ಕನವ್ರ ಹತ್ರ ಕೂಡ ಮತ್ತೆ ಮಾತಾಡುವ ಅವರ ಬಗ್ಗೆ ಸಹ. ಓಕೆ. ಹಾಯ್. ನಿಮ್ಮ ಹೆಸರು ಎಂತ? ಧ್ರುವೈನ್. ದ್ವೈನ್ಗೆ ಯಾರು ಇಷ್ಟು ಕಷ್ಟದ ಹೆಸರಿಟ್ಟದ್ದು? ಅಪ್ಪ ಇಟ್ಟದ, ಅಮ್ಮ ಇಟ್ಟದ? ಅಮ್ಮ ಇಟ್ಟದ. ಅಮ್ಮನ ಹೆಸರು ಎಂತ? ಯಾರೆಲ್ಲಿದ್ದೀರ ಮನೆಯಲ್ಲಿ?
ದ್ವೈನಿಗೆ ನಿದ್ದೆ ಬರ್ತದೆ ಹೇಗೆ? ದ್ವೈನಿ ಯಾವ ಕ್ಲಾಸ್? LKG UKG? LKG. ಊಟ ಆಯ್ತಾ ನಿಮ್ಮದು? ಏನು ತಿಂದ್ರಿ ಊಟಕ್ಕೆ? ರೈಸ್ ಮತ್ತೆ ಆಪಲಾ? ಅಪ್ಪದ ನನಗೆ ಅರ್ಥ ಆಗಲಿಲ್ಲಪ್ಪ. ಓಕೆ, ಇರಲಿ. ತಿಂದ್ರಿ ಅಲ್ಲ, ಹೊಟ್ಟೆ ಫುಲ್ ಆಯ್ತಾ? ಯಾರು ಮಾಡಿಕೊಟ್ಟದ್ದು ರೈಸ್ ಎಲ್ಲ? ಅಮ್ಮನ? ಅಮ್ಮ ಫೇವ್ರೇಟ್ ಅಪ್ಪನ? ಅಮ್ಮ. ಅಪ್ಪ ಯಾಕೆ ಫೇವ್ರೇಟ್ ಅಲ್ವಾ? ಯಾಕೆ? ಅಪ್ಪ ಬರೋದಿಲ್ವಾ? ಎಲ್ಲಿಗೆ ಹೋಗ್ತಾರಪ್ಪ? ಅಪ್ಪ ಎಲ್ಲಿದ್ದಾರೆ? ಕುವೈತ್ ಅಲ್ಲಿದ್ದಾರಾ? ಅಪ್ಪ ಇಲ್ಲಿಲ್ವಾ? ಕುವೈತ್ ಎಲ್ಲಿದೆ ಗೊತ್ತಿಲ್ವಾ? ದೂರ ಇದೆಯಾ ಇಲ್ಲಿಂದ? ತುಂಬ ದೂರ ಇದೆಯಾ ಕುವೈತ್? ಆಯ್ತಾ, ಅಪ್ಪ ಬಂದ್ಮೇಲೆ ಮಾತಾಡು ಆಯ್ತಾ? ಓಕೆ. ಹಾಯ್. ನಮಸ್ತೆ. ನಿಮ್ಮ ಹೆಸರು ಎಂತ? ನಮ್ಮ ಹೆಸರು ಶಾಯಾ. ಶಾಯನ ಫುಲ್ ಹೆಸರು ಎಂತ? ಶಾಯಾ ಕ್ಯಾಥ್ಲಿನ್. ಓಕೆ. ಶಾಯಾ ಕ್ಯಾಥ್ಲಿನ್. ನಮ್ಮ ಮನೇಲಿ ಯಾರೆಲ್ಲ ಇದ್ದಾರೆ? ಅಕ್ಕ ಅಲ್ಲ. ಓಕೆ, ಕ್ಯಾನ್ಸಲ್. ಅಮ್ಮ, ಅಪ್ಪ, ಅಜ್ಜಿ, ಅಜ್ಜ. ಅಷ್ಟೇಯಾ? ಇನ್ನು ಜನ ಬೇಕಿತ್ತ ಅಂತಲ್ಲ ಅಲ್ಲ? ಅಜ್ಜ ಅಜ್ಜಿ ಎಂತ ಮಾಡ್ತಾರೆ ಮನೇಲಿ? ಮನೆಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನನ್ನ ಅಜ್ಜಿ ಡೈಲಿ ದೋಸೆನೆ ಮಾಡ್ತಾರೆ. ಅಜ್ಜಿ ಡೈಲಿ ದೋಸೆ ಮಾಡುದು? ಅಜ್ಜಿ ಹೆಸರು ಎಂತ? ಗ್ರೇಸಿ. ಅಜ್ಜನ ಹೆಸರು ವಿಜಯಹಾರಿ. ಓಕೆ. ಈಗ ಅಜ್ಜಿ ಡೈಲಿ ನೀರು ದೋಸೆ ಮಾಡೋದು ನಿಮಗೆ? ಟೈಪ್ ಮಾಡಿ ಕೊಡ್ತಾರೆ. ಬೇರೆ ಬೇರೆ ಟೈಪ್ ದೋಸೆ ಮಾಡಿಕೊಡೋದು. ಬಟ್ ದೋಸೆ ಮಾಡಿಕೊಡು. ನಿಮಗೆ ಇಷ್ಟ ಇಲ್ವಾ ದೋಸೆ? ಇಷ್ಟ ಉಂಟು ನನಗೆ ದೋಸೆ, ಅದಕ್ಕೆ ಅಜ್ಜಿ ಮಾಡ್ತಾರೆ. ಅಜ್ಜಿಗ ನಿಮಗೆ ಇಷ್ಟ ಅಂತ ಹೇಳಿ ಡೈಲಿ ದೋಸೆ ಮಾಡುದಾ? ದೋಸೆ ಒಟ್ಟಿಗೆ ಎಂತೆಲ್ಲ ಮಾಡ್ತಾರೆ? ದೋಸೆ ಒಟ್ಟಿಗೆ ಸಾಂಬಾರ್ ಅಥವಾ ಪಲ್ಯ ಮಾಡ್ತಾರೆ. ಮತ್ತೆ ಇಲ್ಲದಿದ್ರೆ ಪಲ್ಯ ಒಟ್ಟಿಗೆ ಸಾಂಬಾರ್ ಮಾಡ್ತಾರೆ. ಅಜ್ಜಿ ಚಂದ ಮಾಡ್ತಾರೆ ಅಡಿಗೆ? ಅಮ್ಮ ಚಂದ ಮಾಡುದಾ? ಅಜ್ಜಿ ಮಾಡ್ತಾರೆ, ಅಮ್ಮ ಮಾಡುದಿಲ್ಲ. ಆದ್ರೆ ನಮಗೆ ಸ್ಕೂಲಲ್ಲಿ ಇದ್ದಾಗ ಮಾತ್ರ ಮಾಡ್ತಾರೆ ಅಷ್ಟೇ. ಮತ್ತೆ ಅವತ್ತಿಂದ ನಾನು ಮನೆಗೇನೆ ಊಟಕ್ಕೆ ಹೋಗ್ತಿದ್ದೇನೆ. ಹಾಗೆ ನನ್ನ ಮಮ್ಮಿ ಮಾಡ್ತಿದ್ದಾರೆ. ಅಜ್ಜಿ ಮತ್ತೆ ಮಮ್ಮಿ ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ದಾರೆ? ಅಡಿಗೆಯಾ? ನಾವು ಮತ್ತೆ ಬರುವ, ಅಡಿಗೆ ಮಾಡುವ ಆಯ್ತಾ? ಅವರನ್ನೊಮ್ಮೆ ಮಾತಾಡ್ಸ್ಕೊಂಡು ಬರುವ ಆಯ್ತಾ? ಹಾಯ್. ನಿಮ್ಮ ಹೆಸರು? ನನ್ನ ಹೆಸರು ಚಂದನ್ ಕೃಷ್ಣ. ಎಲ್ಲಿಂದ ಬರುದು? ನಾನು ಬರುದು ಕಬಕದಿಂದ. ಕಬಕದಲ್ಲಿ ಯಾರಿದ್ದಾರೆ? ಕಬಕಲ್ಲಿ ನನ್ನ ಅಪ್ಪ ಮತ್ತೆ ನನ್ನ ಅಮ್ಮ ಮತ್ತೆ ಎರಡು ಅಜ್ಜಿ ಮತ್ತೆ ಯಾರಿಲ್ಲ. ಎರಡು ಅಜ್ಜಿ ಇದ್ದಾರ? ಅಪ್ಪನ ಹೆಸರು ಎಂತ? ಅಪ್ಪನ ಹೆಸರು ಅಶೋಕ್ ಜಿಕೆ. ಅಮ್ಮನ ಹೆಸರು? ಅಮ್ಮನ ಹೆಸರು ಪ್ರಾರ್ಥನಾ. ಓಕೆ. ಅಪ್ಪ ಎಂತ ಕೆಲಸ ಮಾಡ್ತಾರೆ? ಅಪ್ಪ ಡಾಕ್ಟರ್ ಕೆಲಸ ಮಾಡ್ತಾರೆ. ಎಲ್ಲಿ? ಚಿರಾಯು ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ. ಹೌದಾ? ಹಾಸ್ಪಿಟಲ್ ಹೆಸರು ಕೂಡ ಗೊತ್ತುಂಟಾ ನಿಮಗೆ? ಗೊತ್ತುಂಟಾ? ನೀವು ದೊಡ್ಡ ಆದ್ಮೇಲೆ ಡಾಕ್ಟರ್ ಆಗ್ತೀರಾ? ಹೇಗೆ ಆಗ್ತೀರಾ? ಡಾಕ್ಟರ್ ಆಗ್ತೀರಾ? ಅಪ್ಪನೊಟ್ಟಿಗೆ ಹೋಗ್ತೀರಾ ಡೈಲಿ? ಚಂದನ್, ಈಗ ಡಾಕ್ಟ್ರು ಎಂತ ಮಾಡ್ತಾರೆ ಕೆಲಸ? ಅವರು ಸ್ಕ್ಯಾನಿಂಗ್ ಮಾಡ್ತಾರಾ? ಸ್ಕ್ಯಾನಿಂಗ್ ಫುಲ್ ಬಾಡಿ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರಾ? ಬಾಡಿ ಒಳಗಡೆ ಎಂತ ಇರ್ತದೆ? ಕಿಡ್ನೀಸ್ ಎಲ್ಲ ಇರ್ತದೆ. ಅದ್ರ ಒಳಗೆಲ್ಲ ಸ್ಟೊಮಕಿನ ಒಳಗೆಲ್ಲ ತಿಂಡಿ ಎಲ್ಲ ಇರ್ತದೆ. ಸ್ಟೊಮಕ್ ಒಳಗಡೆ ಕಿಡ್ನಿ ಎಲ್ಲಿದೆ? ಹಾರ್ಟ್ ಎಲ್ಲಿದೆ? ಹಾರ್ಟ್ ಎಂತ ಕೆಲಸ ಮಾಡ್ತದೆ? ಜೀವ ಕೊಡ್ತದಾ? ಆಮೇಲೆ ಹೊಟ್ಟೆ ಎಂತ ಮಾಡ್ತದೆ? ಹೊಟ್ಟೆ ತಿಂದದನ್ನು ಕರಗಿಸ್ತದ. ಆಮೇಲೆ ಈಗ ನಂಗೆ ಜೋರ್ ತಲೆ ನೋವು ಆಗ್ತಾ ಇದೆ ಅಕ್ಕ, ಎಂತ ಮಾಡುದು? ತಲೆ ಮಸಾಜ್ ಮಾಡ್ಬೇಕಾ? ಇದರಲ್ಲಿ ಯಾರು ಹೇಳಿಕೊಟ್ಟಿದ್ದು ತಮಗೆ? ಅಮ್ಮ ಹೇಳಿಕೊಟ್ಟಿದ್ದ? ಅಪ್ಪ ಹೇಳಿಕೊಡ್ಲಿಲ್ವಾ?
ಮತ್ತೆ ಡಾಕ್ಟ್ರು ಇಂಜೆಕ್ಷನ್ ಎಲ್ಲ ಕೊಡ್ತಾರಲ್ಲ, ಅದು ನೋವಾಗುದಿಲ್ವಾ? ಅದು ಚೂರು ನೋವಾಗ್ತದೆ. ಚೂರು ನೋವಾಗ್ತದಾ? ಮತ್ತೆ ಹೇಗೆ ನೋವಾಗದಾಗಿ ಕೊಡುದು? ನೋವಾಗದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ವಾ? ಚಂದನ್ ಡಾಕ್ಟರ್ ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್ ಆಗ್ತಾರಂತೆ? ಸ್ಕ್ಯಾನಿಂಗ್ ಅಲ್ಲಿ ಚೂರು ಲೈಕ್ ಮಾಡ್ತೇವೆ. ಸ್ಕ್ಯಾನಿಂಗ್ ಲೈಕ್ ಮಾಡ್ತೀರಾ? ಆಯ್ತು, ಹಾಗಾದ್ರೆ ನಾನು ನಿಮ್ಮ ಹತ್ರನೇ ಬರುವ ಇಂತಾದ್ರೂ ಸ್ಕ್ಯಾನಿಂಗ್ ಎಲ್ಲ ಇದ್ರೆ ಬರುವ ಆಯ್ತಾ? ಮತ್ತೆ ನೀವೇನಾಗೋದು ದೊಡ್ಡಾದ್ಮೇಲೆ? ನಾನು ದೊಡ್ಡಾದ್ಮೇಲೆ ಅನಿಮಲ್ಸ್ ಡಾಕ್ಟರ್ ಆಗ್ತೀನಿ. ಅನಿಮಲ್ಸ್ ಡಾಕ್ಟರ್? ಅವ್ರು ಕೂಡ ಡಾಕ್ಟರ್, ಆದರೆ ನೀವು ಅನಿಮಲ್ಸ್ ಅಲ್ಲಿ ಸ್ಪೆಷಲಿಸ್ಟಾ? ಓಕೆ, ಯಾಕೆ ಅನಿಮಲ್ಸ್ ಅಂದರೆ ಅಷ್ಟು ಇಷ್ಟ ನಿಮಗೆ? ಯಾವ ಅನಿಮಲ್ ಅಂದರೆ ತುಂಬ ಇಷ್ಟ? ನನಗೆ ಬೆಕ್ಕು ಇಷ್ಟ. ಬೆಕ್ಕು ಇಷ್ಟನಾ? ಮನೇಲಿ ಇದೆಯಾ ಬೆಕ್ಕು? ಮನೇಲಿ ಮುಂಚೆ ಇತ್ತು, ಈಗ ಸ್ಮೆಲ್ ಬರ್ತಿತ್ತು, ಅದಕ್ಕೆ ಬೇರೆಯವರಿಗೆ ಕೊಟ್ಟದ. ಈಗ ಮನೆಯಲ್ಲಿ ಯಾವ ಅನಿಮಲ್ಸ್ ಕೂಡ ಇಲ್ವಾ ನಿಮ್ಮ ಮನೆಯಲ್ಲಿ? ಕುದುರೆ ಉಂಟಾ? ನಾಯಿ ಉಂಟು, ಎರಡಿತ್ತು, ಒಂದು ಸತ್ತಿದೆ. ನನ್ನ ತಮ್ಮನವತ್ತು ಸಹ ಎರಡಿತ್ತು, ಒಂದು ಸತ್ತಿದೆ. ಅವರ ಹೆಸರು ನೀಲ್ನೈಜರ್. ಅವರು LKG ಅಲ್ಲಿ ಇರೋದು ಮಾತ್ರ. ಆದ್ರೆ ನಾನು ಅವರಿಗೆ ಮನೆಗೆ ಬಂದಾಗ ಎಲ್ಲ ಕಲಿಸ್ತೇನೆ. ಎಂತ ಕಲಿಸ್ತೀರಾ ನೀವು? ಬರೀಲಿಕ್ಕೆ ಕಲಿಸ್ತೇನೆ. ಹೌದಾ? ಅವರಿಗೆ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ತಮ್ಮಂದ್ರಿಬ್ರು? ಮುಂಚೆ ಇದ್ರು, ಈಗ ಅವರು ಕೆಳಗೆ ಮನೆಯಲ್ಲಿದ್ದಾರೆ. ಕೆಳಗೆ ಮನೆಯಲ್ಲಿದ್ದಾರಾ? ಮೇಲೆ ಮನೆ ಬರುದಿಲ್ಲ ಈಗ? ಬರ್ತಾರೆ, ಮಾತ್ರ ರಜೆ ಇದ್ದಾಗ ಸಂಜೆ ಬರ್ತಾರೆ. ಈಗ ರಜೆ ಇಲ್ಲದಾಗ ರಾತ್ರಿ ಬರ್ತಾರೆ. ಆಯ್ತು. ಈಗ ನಿಮ್ಮ ಮನೇಲಿ ಕುದುರೆ ಉಂಟಲ್ಲ, ನಾನು ಕುದುರೆ ನೋಡ್ಲಿಲ್ಲ, ಕುದುರೆ ಹೇಗಿರ್ತದೆ? ಕುದುರೆ ಅದ್ರ ಮೇಲೆ ಕುತ್ಕೊಳ್ಲಿಕ್ಕಿಲ್ಲ, ಅದ್ರ ಬೆನ್ನು ಇದಾಗಿದೆ. ಎಂತಾಗಿದೆ? ಸ್ವಲ್ಪ ನೋವು ಉಂಟದೆ, ಕುತ್ಕೊಳ್ಲಿಕ್ಕಿಲ್ಲ. ಹೌದಾ? ಓಕೆ. ಕುದುರೆ ಎಂತ ತಿಂತದೆ? ಕುದುರೆ ಇದು ತಿಂತದೆ. ಎಂತ? ಗ್ರಾಸ್ ತಿಂತದಾ? ಮಾತ್ರ ತಿಂತದೆ. ಅದು ಇಲ್ಲೇ ಇರುದು, ಹತ್ರನೇ ಇರುದು. ಹೌದಾ? ಇವಾಗ ನೀವು ಫ್ರೀ ಟೈಮಲ್ಲೆಲ್ಲ ಹೋಗಿ ಕುದುರೆ ಹತ್ರ ಎಲ್ಲ ಆಟ ಆಡ್ತೀರಾ? ಇಲ್ಲ, ಅದು ಕಾಲಲ್ಲಿ ದೊಂಕುತ್ತದೆ, ನಾನು ಹೋಗುದು. ಕಾಲಲ್ಲಿ ದೊಂಕುತ್ತದ? ಮತ್ತೆ ದನ ಉಂಟಲ್ಲ, ಅದು ಕೂಡ ದೊಂಕುತ್ತದ ನಿಮಗೆ? ಅಲ್ಲ ತಾಡ್ತದ? ಕೆಲವು ದನ ದೊಂಕುತ್ತದೆ, ಕೆಲವು ದನ ಪಾಪವಾ? ಯಾವೆಲ್ಲ ದನ ಇದೆ? ಹೆಸರು ಎಂತ ದನದ್ದು? ದನದ್ದು ಹೆಸರಿಲ್ಲ. ಹೆಸರಿಲ್ವಾ? ಹಾಗೆ ಕರೆಯುವುದಾ? ನೀವು ಹೋಗಿ ಅದ್ರ ಹತ್ರ ಆಟ ಆಡ್ತಾ ಇರ್ತೀರಾ? ಬೇರೆ ಬರ್ಡ್ಸ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ರೆಡಿ ಮಾಡ್ತಿದ್ದೇವೆ ಅಲ್ಲಿ ಮನೆ ಹತ್ರ. ಸ್ಕೂಲಿನ ಮಕ್ಕಳಿಗೆ ಬಂದ ಅದ್ರೊಟ್ಟಿಗೆಲ್ಲ ನೋಡಿ ಆಡ್ಲಿಕ್ಕೆಲ್ಲ ಆಗ್ಬೋದು. ರೆಡಿ ಮಾಡ್ಬೇಕಷ್ಟೇ. ಹೌದಾ? ನಿಮ್ದು ತುಂಬಾ ಪ್ಲಾನ್ಸ್ ಇದೆ ಹಾಗಾದ್ರೆ, ಬಿಸ್ನೆಸ್ ಪ್ಲಾನ್ಸ್ ಅಲ್ಲ? ಇನ್ನೊಂದಿದೆ, ಅದು ನನ್ನ ಡ್ಯಾಡಿದೆ, 2 ಸಹ ಡ್ಯಾಡಿದೆ. ಹೌದಾ? ಹಾಯ್ ದ್ವೈನ್. ಹಾಯ್. You like cartoons? Yes. Which cartoon do you like? Mickey Mouse. Mickey Mouse? ಮಿಕ್ಕಿ ಮೌಸ್ ಹೇಗಿರ್ತದೆ ನೋಡ್ಲಿಕ್ಕೆ? ರೆಡ್ ಕಲರಾ? ಅದೆಂತ ಮಾಡ್ತದೆ? ನನಗೆ ಮಿಕ್ಕಿ ಮೌಸ್ ಸ್ಟೋರಿ ಗೊತ್ತಿಲ್ಲ, ನನಗೆ ಹೇಳ್ತೀರಾ? ಓಕೆ. ದ್ವೈನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಾ ನಿಮ್ಮದು? ವೆನ್ ಇಸ್ ಯುವರ್ ಬರ್ಡೇ? ಕೇಕ್ ಕಟ್ ಮಾಡಿದ್ರಾ? ದೊಡ್ಡ ಕೇಕ ಚಿಕ್ಕದ? ದೊಡ್ಡ ಕೇಕಾ? ಅದರಲ್ಲಿ ಎಂತೆಲ್ಲ ಇತ್ತು? ಕಾರ್ಸ್ ಎಲ್ಲ ಇತ್ತಾ? ಕಾರ್ ಇತ್ತಾ? ತುಂಬ ಕಾರ್ ಇತ್ತಾ? ಸ್ವಲ್ಪ ಚಿಕ್ಕ ಚಿಕ್ಕದ? ತುಂಬ ಕಾರ್ ಇತ್ತಾ? ಬೇರೆ ಎಂತೆಲ್ಲ ಇತ್ತು ನಿಮ್ಮ ಕೇಕಲ್ಲಿ? ಯಾವ ಕಲರ್ ಕೇಕ್ ಇತ್ತು? ರೆಡ್ ಕಲರ್. ದ್ವೈನ್ ಬರ್ಡೇ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರಲ್ಲ, ಯಾರೆಲ್ಲ ಬಂದಿದ್ರು? ಅಪ್ಪ ಬರ್ಲಿಲ್ವಾ? ಓಕೆ. ಬೇರೆ? ಅಮ್ಮ ಬಂದಿದ್ರು. ಮತ್ತೆ ಆಟ ಆಡಿದ್ರ ಬರ್ಡೇ ಅವತ್ತು? ಆಡಿದ್ರಾ? ಓಕೆ. ನೆಕ್ಸ್ಟ್ ಬರ್ಡೇಗೆ ನನ್ನನ್ನು ಇನ್ವೈಟ್ ಮಾಡ್ತೀರಾ? ನಿಮ್ಮ ರೆಡ್ ಕಲರ್ ಕೇಕ್ ಎಲ್ಲ ಇದೆ ಅಲ್ಲ, ಅದರಲ್ಲಿ ಕಾರ್ಸ್ ಎಲ್ಲ ಇದೆ ಅಲ್ಲ, ನನಗೂ ಬೇಕಿತ್ತು, ನಾನು ಬರ್ತೇನೆ. ನೆಕ್ಸ್ಟ್ ಬರ್ಡೇಗೆ ಇನ್ವೈಟ್ ಮಾಡಬೇಕು. ಬ್ಯಾಗ್ ಮೇಲೆ ಏನು?
ಬ್ಯಾಟ್ಮನ್. ಬ್ಯಾಟ್ಮನ್ ಉಂಟಾ? ಮತ್ತೆ ಬೇರೆ ಯಾವುದುಂಟು? ಡಾಲ್ ಉಂಟಾ ನಿಮ್ಮ ಥರದ್ದು? ಓಕೆ, ಬೇರೆ ಡಾಲ್ಸ್ ಎಲ್ಲ ತುಂಬ ಉಂಟು. ಹಾಗಾದರೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಬರ್ಡೇಗೆ ಬರ್ತೇನೆ, ಆಯಿತಾ? ಹಾಂ, ನೀವು ನಿಮ್ಮ ಫಂಕ್ಷನ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಬರ್ಡೇ? ಯಾ, my mother, okay, my father, okay, and your two sisters. Yeah, my two okay. sisters, and there's a shop, the shop people. Okay, that much. Okay, you have a shop. Yeah. ಎಂತ ಶಾಪ್ ಅದು? Selling clothes. ಕ್ಲೋತ್ಸಾ? ಎಲ್ಲಿದೆ ಶಾಪ್? ಪುತ್ತೂರು ಬಸ್ ಸ್ಟ್ಯಾಂಡ್. ಪುತ್ತೂರು ಬಸ್ ಸ್ಟ್ಯಾಂಡ್ ಅಲ್ಲ? ಎಂತೆಲ್ಲ ಡ್ರೆಸ್ ಎಲ್ಲ ಸೇಲ್ ಮಾಡ್ತೀರಾ ನೀವು? ಕಲರ್ಸ್ ಪಿಂಕ್, ಬ್ಲೂ, and shining like okay, and like doing okay, colors of design like axes, flowers like that. Okay. How many dresses do you have? Like gowns and all? One gown is Cinderella, and one is pink, okay, and one is white, and one is red. ನಿಮ್ಮ ಶಾಪ್ ಹೆಸರು ಎಂತ? Femina. ಫೆಮಿನಾ ಅಂತ ಹೇಳಿದ್ರೆ ಹುಡುಗಿರಿಗೆ ಮಾತ್ರನಾ ಹಾಗಾದ್ರೆ? No, women's and men. kids. Okay, no for men. Okay, not for men. Okay, only for kids and women. Yeah. ಶಾಪ್ ಅಲ್ಲಿ ಯಾರು ಇರ್ತಾರೆ? ಅಮ್ಮ ಇರ್ತಾರ, ಅಪ್ಪ ಇರ್ತಾರ? Sometimes my mother be, Okay, or sometimes my dad be, or they both sometimes be. okay. How many languages do you speak? 3. Chadi. English, Okay, Kannada, and Malayalam. ಮಲಯಾಳಂ. You speak Malayalam? Yeah. ಓಕೆ. ಈಗ ಅಪ್ಪ ಅಮ್ಮ ಇಬ್ರು ಅಲ್ಲಿ ಇರ್ತಾರಲ್ವಾ ಕೆಲವೊಂದ್ಸಲ? ಅಮ್ಮ ಅಲ್ಲಿ ಎಂತ ಕೆಲಸ ಮಾಡ್ತಾರೆ? ಸ್ಟಿಚಿಂಗ್ ಮಾಡ್ತಾರೆ. ನೀವು ಕೂಡ ಸ್ಟಿಚ್ ಮಾಡ್ತೀರಾ ಹೇಗೆ? ಮಾಡೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಉಂಟಾ? ಸ್ವಲ್ಪ ಉಂಟು. ಇಷ್ಟು? ಹಾಂ, ಸ್ವಲ್ಪ. ಇಷ್ಟ ಅಲ್ಲ, ಇಷ್ಟು. ಓಕೆ, ಇಷ್ಟ ಆಗೋದು ಯಾವಾಗ? ಆಗ ನನಗೆ ಇಷ್ಟ ಮಾಡೆಲಿಂಗ್ ಇಷ್ಟನಾ? ಓಕೆ. ಮಾಡೆಲ್ ಆಗೋದು ಹಾಗಾದ್ರೆ? ನಾನೀಗ ಫೋಟೋ ತೆಗಿತಾರ ನಿಮ್ದು? ಫೋಟೋ ಶೂಟ್ ಎಲ್ಲ ಮಾಡ್ತೀರಾ ನೀವು? ಯಾರು ಫೋಟೋ ತೆಗಿತಾರೆ? ಅವರ ಕ್ಯಾಮರಾಮ್ಯಾನ್. ಹಾಗಾದ್ರೆ ನಿಮ್ಗೀಗ ಪರ್ಟಿಕ್ಯುಲರ್ ಫೋಟೋಗ್ರಾಫರ್ ಎಲ್ಲ ಇದ್ದಾರೆ. ಅಮ್ಮ ಡಿಸೈನರ್. ಹೌದಾ? ಫೋಟೋ ಶೂಟ್ ಎಲ್ಲ ಮಾಡ್ತಾ ಇರ್ತೀರಾ ನೀವು ಹಾಗಾದ್ರೆ? ಅಪ್ಪ ಎಂತ ಇನ್ವೆಸ್ಟ್ ಮಾಡೋದಾ ನಿಮ್ಮ ಫೋಟೋ ಶೂಟ್ಗೆ? ಇಲ್ವಾ? ಅಪ್ಪ ಇಲ್ವಾ? ನೀವು ಮಾತ್ರನಾ? ಬೇರೆ ಎಂತೆಲ್ಲ ಇಂಟ್ರೆಸ್ಟ್ ಇದೆ ನಿಮಗೆ? ಡ್ರಾಯಿಂಗ್ ಇಷ್ಟ. ಮತ್ತೆ ಪ್ಲೇಯಿಂಗ್ ವಿತ್ ಡಾಲ್ಸ್. ಓಕೆ. ಹಾಯ್ ಸನವ್. ಹಾಯ್. ಹೇಗಿದ್ದೀರಾ? ಲೈಕ್ ಇದ್ದೀರಾ? ತುಂಬಾ ಸೀರಿಯಸ್ ಇದ್ದೀರಾ? ಯಾಕೆ? ಕೂಲಾಗಿ. ಹಲೋ. ನಗೋದಿಲ್ವಾ ನೀವು? ನಗೋದಿಲ್ವಾ? ಬೇಜಾರಾಗಿದೆ ನಿಮಗೆ? ಇಲ್ಲ ಅಲ್ಲ, ಸ್ಮೈಲ್ ಮಾಡಿ. ಸ್ಮೈಲ್. ನೀವು ದೊಡ್ಡ ಆದ್ಮೇಲೆ ಎಂತ ಆಗ್ಬೇಕು ಅಂತ ಇದ್ದೀರಾ? ಪೊಲೀಸ್ ಆಗ್ಬೇಕಾ? ಪೊಲೀಸ್ ಎಂತ ಮಾಡ್ತಾರೆ? ಯಾರಿಗೆ ಬೈತಾರೆ? ನಿಮಗೆ ಬೈತಾರಾ ಪೊಲೀಸ್? ಇಲ್ವಾ? ಯಾರಿಗೆ ಬೈಯೋದು ಮತ್ತೆ? ಕಳ್ಳರಿಗೆ ಬೈತಾರಾ? ಕಳ್ಳರಿಗೆ ಬೈತಾರಾ? ನೀವು ಪೊಲೀಸನ್ನು ನೋಡಿದ್ದೀರಾ? ಎಲ್ಲಿ ನೋಡಿದ್ದಿ? ಟಿವಿ ಅಲ್ಲ? ಹೌದಾ? ಟಿವಿ ನೋಡ್ತೀರಾ ಹಾಗಾದ್ರೆ? ಫಿಲಮ್ ನೋಡ್ತೀರಾ? ಯಾವ ಫಿಲಮ್ ನೋಡಿದ್ರಿ? ಚಿಂಟು ಫಿಲಮ್ ನೋಡಿದ್ರಿ? ಅದ್ರಲ್ಲಿ ಪೊಲೀಸ್ ಬರ್ತಾರಾ? ದೀಪಾವಳಿ ಎಲ್ಲ ಆಚರಿಸಿದ್ರಾ? ದೀಪಾವಳಿ ಚಂದ ಇತ್ತಾ? ಎಂತ ಚಂದ ಇತ್ತು ದೀಪಾವಳಿಯಲ್ಲಿ? ಪಟಾಕಿ ಹಸಿದ್ದಾನೆ. ಪಟಾಕಿಯಾ? ತುಂಬ ಇತ್ತಾ ಪಟಾಕಿ? ಎಷ್ಟಿತ್ತು? ಇಷ್ಟು. ಯಾರು ತಂದದ್ದು? ಅಪ್ಪ ತಂದದ? ನೀವು ಹೊಡ್ಸಿದ್ರ ಪಟಾಕಿಯನ್ನ? ಯಾವ ಪಟಾಕಿ? ನಕ್ಷತ್ರ ಕಡ್ಡಿ. ಮತ್ತೆ ಅದ್ ಮಾತ್ರನಾ? ಸುಳ್ಯದಲ್ಲಿ ಜೋರ ಪಟಾಕಿ? ಜೋರಿತ್ತಾ?
ಓಕೆ. ಲಕ್ಷ ದೊಡ್ಡ ಆದ್ಮೇಲೆ ಎಂತ ಆಗ್ತಾಳಂತೆ? ಪೊಲೀಸ್ ಆಗುದಾ? ಪೊಲೀಸ್ ಸರ್ ಆಗುದಾ? ನೀವು ಗರ್ಲ್ ಅಲ್ವಾ, ಮ್ಯಾಮ್ ಆಗ್ಬೇಕಿತ್ತು. ಪೊಲೀಸ್ ಮ್ಯಾಮ್. ಯಾರು ಹೇಳ್ಕೊಟ್ಟಿದ್ದು ಪೊಲೀಸ್ ಆಗ್ಬೇಕು ಅಂತ? ಅಪ್ಪ ಹೇಳ್ಕೊಟ್ಟದ? ಅಪ್ಪ ಎಂತ ಕೆಲಸ ಮಾಡ್ತಾರೆ? ಅಪ್ಪ ಡಾಕ್ಟ್ರಾ? ಎಲ್ಲಿ ಡಾಕ್ಟ್ರು? ಮಂಗಳೂರಲ್ಲ. ಅವ್ರೆಂತ ಮಾಡ್ತಾರೆ? ಎಂತ ಸ್ಪೆಷಲ್? ಎಲ್ಲ ಕಡೆಗೆ ಹೋಗ್ತಾರೆ. ಎಲ್ಲ ಕಡೆ ಹೋಗ್ತಾರಾ? ಅವ್ರೆಂತ ಸ್ಪೆಷಲಿಸ್ಟ್? ಪೇಷಂಟ್ ಅನ್ನು ಕರೀಲಿಕ್ಕೆ ಹೋಗುದಾ? ಈಗ ನನಗೀಗ ಕಾಲು ನೋವು ಉಂಟಾ, ಪಪ್ಪನ ಹತ್ರ ಬಂದ್ರೆ ಸರಿ ಮಾಡಿಕೊಡ್ತಾರಾ? ಹೌದಾ? ಈಗ ಅಪ್ಪ ಪೊಲೀಸ್, ಅಪ್ಪ ಡಾಕ್ಟ್ರು, ಅಮ್ಮ ಎಂತ ಕೆಲಸ ಮಾಡುದು? ಅಮ್ಮ ಮನೆಯಲ್ಲಿ ಇರ್ತಾರ. ಮನೇಲಿ ಎಂತ ಮಾಡ್ತಿರ್ತಾರೆ? ತಂಗಿ ಇದ್ದಾಳೆ, ಅವಳು ಅಜ್ಜಿ ಮನೆಗೆ ಹೋಗಿದ್ದಾಳೆ. ತಂಗಿದ್ದಾಳೆ, ಅಜ್ಜಿ ಮನೆಗೆ ಹೋಗಿದ್ದ. ತಂಗಿ ಹೆಸರು ಎಂತ? ಇಶಾನಿ. ತಂಗಿ ಮತ್ತೆ ನೀವು ಆಟ ಆಡುದಿಲ್ಲ ಒಟ್ಟಿಗೆ? ಆಟ ಆಡ್ತೇವೆ. ಯಾರು ಜೋರು? ಅಪ್ಪ ಜೋರ? ಹಾಗ ತಂಗಿ ಮತ್ತೆ ನಿಮ್ಮಲ್ಲಿ ಯಾರು ಜೋರು ಅಂತ ಹೇಳಿದ್ದು? ಯಾರಿಲ್ಲ, ನೀವಿಬ್ರು ಪಾಪನ? ಅಪ್ಪ ಜೋರ? ಅಪ್ಪ ಡಾಕ್ಟರ್ ಅಲ್ಲ, ಅದಕ್ಕೆ ಜೋರ ಅಂತ ಸ್ವಲ್ಪ ಅಲ್ಲ? ಯಾಕೆ ಬೈತಾರೆ? ಫ್ರೆಂಡ್ಸ್ ಇದ್ದಾರೆ, ಅಜ್ಜಿ ಮನೆಗೆ ಹೋಗಿದ್ದಾಳಲ್ಲ, ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರೊಟ್ಟಿಗೆ ಆಟ ಆಡುದು. ಅವರೊಟ್ಟಿಗೆ ಆಟ ಆಡುದು, ಮನೆ ಹತ್ರ ಇದ್ದಾರೆ. ಹೌದಾ? ಈಗ ಪೊಲೀಸ್ ಆದ್ಮೇಲೆ ನೀವು ಎಂತ ಮಾಡ್ತೀರಾ? ಕಲ್ಲರನ್ನು ಹಿಡ್ಲಿಕ್ಕೆ ಹೇಳ್ತೇನೆ. ಕಲ್ಲರನ್ನು ಹಿಡಿಲಿಕ್ಕೆ ಹೇಳ್ತೀರಾ? ನೀವು ಹಿಡಿಯುದಿಲ್ವಾ? ಮತ್ತೆ ಪೊಲೀಸ್ಗೆ ಎಂತ ಕೆಲಸ? ಜೈಲಿಗೆ ಹಾಕ್ಲಿಕ್ಕೆ. ಬೇರೆಯವ್ರು ಹಿಡ್ಕೊಂಡು ಬರ್ತಾರೆ, ನೀವು ಜೈಲಿಗೆ ಹಾಕುದಾ? ಅಷ್ಟೇ ಕೆಲಸ? ನಾನು ಸಾಕ್ತೇನೆ ಹಾಗಾದ್ರೆ. ಬೇರೆ ಎಂತ ಮಾಡುದಿಲ್ವಾ ಪೊಲೀಸ್? ಅಷ್ಟೇಯಾ? ಅಷ್ಟು ಈಸಿಯಾ ಕೆಲಸ? ನೀವು ನೋಡಿದ್ದೀರಾ ಪೊಲೀಸನ್ನ? ಎಲ್ಲಿ ನೋಡಿದ್ದೀರಾ? ಅದು ದೇವಸ್ಥಾನದಲ್ಲಿ. ಎಲ್ಲಿ ದೇವಸ್ಥಾನದಲ್ಲಿ? ಮಂಗಳೂರು ದೇವಸ್ಥಾನದಲ್ಲಿಯಾ? ಯಾವಾಗ ನೋಡಿದ್ದು? ಅವತ್ತಾ? ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ರ ನೀವು? ಮತ್ತೆ ಅಪ್ಪ, ನಾನು, ನನ್ನ ಮಾಮ 2 ಜನ, ಆಮೇಲೆ ಅಮ್ಮ ಎಲ್ಲರೂ ಹೋಗಿದ್ರಿ, ಆಗ ನೋಡಿದ್ರಾ? ಎಸ್, ಈ ಒಂದು ರೌಂಡ್ನಲ್ಲಿ ಪುಟಾಣಿ ಮಕ್ಕಳ ಮಾತುಗಳನ್ನ ಕೇಳಿ ಆಯ್ತು, ಅವರ ಮನೆ ಹರಿಕತೆ ಎಲ್ಲ ಕೇಳಿ ಆಯ್ತು. ಇನ್ನು ಈ ಒಂದು ರೌಂಡ್ನಲ್ಲಿ ಕೇವಲ 4 ಮಕ್ಕಳನ್ನ ಮಾತ್ರ ಸೆಲೆಕ್ಟ್ ಮಾಡೋದಕ್ಕಾಗುವಂಥದ್ದು. ಹಾಗಾಗಿ ಈ ಒಂದು ರೌಂಡ್ನಲ್ಲಿ 4 ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಸೊ ನಮ್ಮ ಈ ಒಂದು ರೌಂಡ್ನಿಂದ 2 ಮಕ್ಕಳು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಆ 2 ಮಕ್ಕಳು LKGಯ ಪುಟಾಣಿ ಮಕ್ಕಳು. ನೆಕ್ಸ್ಟ್ ಇಯರ್ ಸ್ವಲ್ಪ ಇನ್ನೂ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ಇಯರ್ಗೆ ಪಾರ್ಟಿಸಿಪೇಟ್ ಮಾಡೋ ರೀತಿಯಲ್ಲಿ ಅವರನ್ನು ಪ್ರಿಪೇರ್ ಮಾಡುವ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ 4 ಜನ ಮಕ್ಕಳ ಜೊತೆ ಇನ್ನಷ್ಟು ಗೇಮ್ಸ್ ಜೊತೆ ಇನ್ನಷ್ಟು ಫನ್ ಜೊತೆ ಬರ್ತಾ ಇದ್ದೇವೆ. ಕಂಟಿನ್ಯೂ ಮಾಡೋಣ ಆಟವನ್ನ. ಥ್ಯಾಂಕ್ ಯು ಸೋ ಮಚ್. खुशियों का स्वाद है प्यारा, ये प्यार स्वदेशी लाया, बड़ा प्यारा निराला कैंपो चॉकलेट छू रहा दिल. कैंपो स्वदेशी चॉकलेट्स. दिल छू रहा. ಓಕೆ, ನೆಕ್ಸ್ಟ್ ರೌಂಡ್ ಆಡೋದಕ್ಕೆ ಎಲ್ಲರೂ ರೆಡಿ ಇದ್ದೀರಾ? ಎಸ್. ಈ ಕಡೆ ಜೋಶ್ ಇಲ್ಲ? ಚಂದನ್? ಓಕೆ, ನಾನು ಕೆಲವು ಸೌಂಡ್ಸ್ ಬಗ್ಗೆ, ಅಂದರೆ ಇವಾಗ ನಾನು ಒಂದು ಇನ್ಸ್ಟ್ರಕ್ಟ್ ಮಾಡ್ತೀನಿ ನಿಮಗೆ, ಅದು ಹೇಗೆ ಸೌಂಡ್ ಮಾಡುತ್ತೆ ಅಂತ ನೀವು ನನಗೆ ಹೇಳಬೇಕು. ಓಕೆ, ಇವಾಗ ಮಳೆ ಬಂದರೆ ಹೇಗೆ ಸೌಂಡ್ ಮಾಡುತ್ತೆ? ಮಳೆ ಟಪ 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 ಅಂತ ಅವ್ರ ಕೈಯಲ್ಲಿ ತೋರಿಸ್ತಾ ಇದ್ದಾರೆ. ಹೇಗೆ ಹೇಗೆ? ಓಕೆ ಓಕೆ, ಎಲ್ರು ಟಪ ಟಪ ಇದು ಫಿಂಗರ್ಸ್ ತೋರಿಸಿ. ಓಕೆ, ಜೋರು ಮಳೆ ಬರ್ತಾ ಇದೆ, ಜೋರು 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 ಜೋರು. ಏ ಓಕೆ, ಮಳೆ ಜೋರು ಬಂತಲ್ಲ, ಈಗ ಗುಡುಗು ಕೂಡ ಬರ್ಬೇಕಲ್ಲ, ಒಟ್ಟಿಗೆ ಸೌಂಡ್ ಮಾಡ್ಬೇಕಲ್ಲ. ಅದು ಹೇಗೆ ಸೌಂಡ್ ಮಾಡುತ್ತೆ? ಹೇಗೆ? ಹೂ ಅಂತ ಹೇಳುತ್ತಾ, ಗುಡು 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 ಅಂತ ಹೇಳುತ್ತಾ? ಹೇಗೆ ಚಂದನ್? ಹೇಗೆ ಸೌಂಡ್ ಮಾಡುತ್ತೆ? ಗುಡು ಗುಡು ಗುಡು. ಈಗ ಮಳೆ ಒಟ್ಟಿಗೆ ಬರುತ್ತೆ, ಒಟ್ಟಿಗೆ ಗುಡು 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 ಬರ್ತದೆ. ಓಕೆ, ಸೌಂಡ್ ಗುಡು ಗುಡು ಗುಡು. ಓಕೆ, ಗಾಳಿ ಬರುತ್ತಲ್ಲ ಒಟ್ಟಿಗೆ. ಹೇಗೆ ಹೇಗೆ ಗಾಳಿ? ವಿಂಡ್ ಹೇಗೆ? ಚಂದನ್, ಗಾಳಿ ಬರ್ತಾ ಇದೆ. ವಾಪಸ್ ಮಳೆ ಬಂತು, ವಾಪಸ್ ಮಳೆ ಬಂತು. ಫ್ರಾಗ್ ಎಲ್ಲ
ಬರುತ್ತಲ್ವಾ, ಫ್ರಾಗ್ ಹೇಗೆ ಸೌಂಡ್ ಮಾಡುತ್ತೆ? ತುಂಬಾ ಇದೆ, 4 ಫ್ರಾಗ್ ಇದೆ. ಜೋರು ಜೋರು, ದೊಡ್ಡ ಚಂದನ್, ಕಮ್ ಆನ್ ಫ್ರಾಗ್. ಓಕೆ, ಈಗ ಮಳೆಯಲ್ಲೆಲ್ಲ ಆಟ ಆಡಿದೀವಿ ಈಗ, ಆಯ್ತಾ? ಮಳೆಯಲ್ಲಿ ಆಟ ಆಡಿ ಓಕೆ ಅಲ್ಲ, ಈಗ ನಾವು ಇಲ್ಲಿ ಆಟ ಆಡಿದ್ವಿ ಅಲ್ಲ. ಓಕೆ, ಇಲ್ಲಿ ಇವಾಗ ಮನೇಲಿ ಆಟ ಆಡಿವಾಗ ನಮಗೆ ಜ್ವರ ಬಂದಿದೆ. ಕೋಲ್ಡ್ ಆಗುವಾಗ ನಮಗೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಸ್ನೀಸ್ ಮಾಡ್ತೀವಿ? ಹೇಗೆ ಹೇಗೆ ಹೇಗೆ? ತುಂಬಾ ಜೋರು, ಜ್ವರ ತುಂಬಾ ಜೋರು. ಸಂಗನಿಗೆ ಪಾಪ ಅಪ್ಪ ಡಾಕ್ಟರ್ ಅಲ್ಲ, ಅವನ ಮನೆಯಲ್ಲೆಲ್ಲ ಆಟ ಆಡೋದಿಲ್ಲ. ಓಕೆ, ನನಗೆ ರೈಮ್ ಹೇಳ್ತೀರಾ ಈಗ? ಓಕೆ, ಯಾವ ರೈಮ್ ಹೇಳ್ತೀರಾ? ಓಕೆ, ಹೇಳಿ. ಎಂತ ಹೇಳ್ತೀರಾ? ಥ್ಯಾಂಕ್ ಯು. ಈಗ ಚಂದನು. ಎಂಜಾಯ್ ಮಾಡಿದ್ರೆ ಎಲ್ರು? ಹೌದಾ? ನೆಕ್ಸ್ಟ್ ರೌಂಡ್ಗೆ ರೆಡಿನಾ? ಓಕೆ, ನೆಕ್ಸ್ಟ್ ರೌಂಡ್ ಅಲ್ಲಿ ನಾನೊಂದು ಕ್ವೆಶನ್ ಕೇಳ್ತೀನಿ. ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ ಚಾಕ್ಲೇಟ್ ಸಿಗುತ್ತೆ. ನಾವು ಯಾವ ದೇಶದಲ್ಲಿದ್ದೇವೆ? ನಮ್ಮ ಕಂಟ್ರಿ ಯಾವುದು? ಇಂಡಿಯಾ. ಗುಡ್. ನಮ್ಮ ಸ್ಟೇಟ್ ಯಾವುದು? ನಮ್ಮ ರಾಜ್ಯ ಕರ್ನಾಟಕ. ವಾಟ್ ಡು ವಿ ಸ್ಪೀಕ್? ಕರ್ನಾಟಕದಲ್ಲಿ ಎಂತ ಮಾತಾಡ್ತಾರೆ? ಹೇಗೆ? ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಸ್ ಇದೆ? 3. ಹೌದಲ್ಲ? ಓಕೆ ಓಕೆ, ಗುಡ್. ನಾವು ಯಾವ ಸ್ಟೇಟ್ ಅಲ್ಲಿ ಇದ್ದೇವೆ? ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಗುಡ್. ಮತ್ತೆ ನಮ್ಮ ಕಂಟ್ರಿ ಯಾವುದು? ನಮ್ಮ ದೇಶ ಭಾರತ. ಅಗೈನ್ ಕ್ಲಾಪ್. ನಮ್ಮ ನ್ಯಾಷನಲ್ ಬರ್ಡ್ ಯಾವುದು? ಪಿಕಾಕ್. ಪಿಕಾಕ್ ನೋಡಿದ್ದೀರಾ? ನೋಡ್ಲಿಲ್ವಾ? ನ್ಯಾಷನಲ್ ಆನಿಮಲ್ ಯಾವುದು? ಟೈಗರ್. ಕಂಗ್ರಾಟ್ಸ್. ಕಲರ್ಸ್ ಹೆಸರುಗಳನ್ನ ಕನ್ನಡದಲ್ಲಿ ಹೇಳ್ಬೋದಾ? ಹೇಳಿ. ಹಳದಿ, ಹಾ, ತಲೆ, ಕೆಂಪು, ಹಾ, ಕಂದು, ಹಾ, ಹಸಿರು, ನೀಲಿ, ಕಪ್ಪು. ಯಾರು ಹೇಳ್ಕೊಟ್ಟಿದ್ದೆಲ್ಲ ಕಲರ್ಸ್? ಕನ್ನಡ ಮ್ಯಾಮ್ ಹೇಳಿಕೊಟ್ರಾ? ಕನ್ನಡ ಮ್ಯಾಮ್ ಹೆಸರೆಂತ? ಏನು? ಗಾಯತ್ರಿ ಮ್ಯಾಮ್. ಗಾಯತ್ರಿ ಮ್ಯಾಮ್ ಖುಷಿ ಆಗ್ತದೆ ಈಗ ಅಲ್ವಾ? ಹೌದಾ? ವಾಟ್ ಇಸ್ ದ ಕಲರ್ ಆಫ್ ಹೇರ್? Black and white. Give me high five. Yay! What is this? Black hair. Okay. Congrats. ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ. ವಾವ್, ಕ್ಲಾಪ್ ಮಾಡಿ. Congrats. Can you name some cartoon characters? Lincoln Loud. Okay. Chota Beam.
ಓಕೆ Mickey Mouse, ಓಕೆ and Tom and Jerry, ಓಕೆ and and just one last one. Doraemon. Doraemon, yay! Again, Joy. ಪುನೀತ್ ರಾಜ್ಕುಮಾರ್ ಯಾರು? ಅಪ್ಪು ಸರ್ ಯಾರದು? ಫಿಲಮಲ್ಲಿ ಇರ್ತಾರಾ? ಫಿಲಮ್ ಆಕ್ಟರಾ? ಗೊತ್ತು ಹಾಗಾದ್ರೆ ಅಪ್ಪು ಸರ್ ಬಗ್ಗೆ. ಅಪ್ಪು ಸರ್ ಫಿಲ್ಮ್ ನೋಡಿದ್ದೀರಾ? ಯಾವುದು? ಪಿಕ್ಚರಲ್ಲಿ ಸಹ ನೋಡಿದ್ದೀರಾ? ಓಕೆ, ಅಪ್ಪು ಸರ್ ಬಗ್ಗೆ ಗೊತ್ತಿದೆ ನಿಮಗೆ ಹಾಗಾದ್ರೆ. ಕ್ಲಾಪ್ ಫಾರ್ ಹರ್. ಕಂಗ್ರಾಟ್ಸ್. ಎಲ್ಲರೂ ಎಂಜಾಯ್ ಮಾಡಿದ್ರಾ? ಫುಲ್ ಎಂಜಾಯ್ ಮಾಡಿದ್ರ ಹಾಗಾದ್ರೆ? ನನಗೆ ಇನ್ನೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಡ್ಯಾನ್ಸ್ ಮಾಡೋಣ? ಡ್ಯಾನ್ಸ್ ಮಾಡೋದಾ? ಓಕೆನಾ? ಎಲ್ಲರೂ ರೆಡಿಯಾ? ಡ್ಯಾನ್ಸ್ ಮಾಡೋದಾ? ಯಾವ ಸಾಂಗಿಗೆ? ಈ ಒಂದು ಕಾರ್ಯಕ್ರಮದ ಕ್ವಾಲಿಫೈಯಿಂಗ್ ರೌಂಡ್ ಅನ್ನ ನಾವು ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಮಾಡಿದ್ವಿ. ಇಲ್ಲಿಯ ಪುಟಾಣಿಗಳು ತುಂಬಾನೇ ಚೆನ್ನಾಗಿ, ತುಂಬಾನೇ ಮುದ್ದಾಗಿ ಆನ್ಸರ್ ಮಾಡ್ತಾ, ಆಟ ಆಡ್ತಾ ನಮ್ಮನ್ನ ನಗ್ಸಿದ್ದಾರೆ. ಆದ್ರೆ ಒಬ್ಬ ಪುಟಾಣಿ ಮಾತ್ರ ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ. ಈ 4 ಪುಟಾಣಿಗಳಲ್ಲಿ ಯಾರಾಗಿರ್ಬೋದು? ಯಾರು ಸೆಲೆಕ್ಟ್ ಆಗಿರ್ಬೋದು? ಯಾರಾಗಿರ್ಬೋದು? ಯಾರು ವಿನ್ ಆಗಿರ್ಬೋದು? ಬೇರೆ ಯಾರು? ಓಕೆ, ಎಲ್ರು ವಿನ್ನ? ಓಕೆ, ನಮ್ಮ ಲೆಕ್ಕದಲ್ಲಿ ಎಲ್ರು ವಿನ್ ಆಯ್ತಾ? ಕ್ಲಾಪ್. ಓಕೆ, ಆದ್ರೆ ನಾವು ಒಬ್ಬ ಪುಟಾಣಿಯನ್ನ ಮಾತ್ರ ಸೆಲೆಕ್ಟ್ ಮಾಡೋದಕ್ಕಾಗೋದು. ಸೊ ಆ ಪುಟಾಣಿ ಯಾರು ಅಂತ ಹೇಳಿದ್ರೆ ಮಾಹೋ. ಎಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು, ಕಂಗ್ರಾಟ್ಸ್. ಆ್ಯಂಡ್ ಎಲ್ಲ ಪುಟಾಣಿಗಳಿಗೂ ಕೂಡ ಅಷ್ಟೇ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಎಂಜಾಯ್ ಮಾಡಿದ್ರಲ್ಲ ಎಲ್ಲರೂ ಕೂಡ? ಎಸ್. ಆಲ್ ದ ವೇ. For the first time you beat the clock. For the first time you kissed. For the first time you stood up. The first time you accepted yourself. And for the first time, you seized the moment. For your every first in life, Camco chocolates.